ಮಂಗಳೂರಿನ ಲಾಲ್ಬಾಗ್ನ ಕರಾವಳಿ ಉತ್ಸವ ಮೈದಾನದಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಗ್ರಾಹಕರ ಮೇಳದಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ನೀಡಿಲ್ಲ ಎಂಬ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹರಿದಾಡುತ್ತಿದ್ದು, ಇದು ಸತ್ಯಕ್ಕೆ ದೂರವಾಗಿದೆ ಎಂದು ರಾಷ್ಟ್ರೀಯ ಗ್ರಾಹಕರ ಮೇಳದ ಮ್ಯಾನೇಜರ್ ಬಶೀರ್ ಹೇಳಿದ್ದಾರೆ. ಜಿಲ್ಲೆಯ ಜನತೆಯ ಬಹುನಿರೀಕ್ಷಿತ ರಾಷ್ಟ್ರೀಯ ಗ್ರಾಹಕರ ಮೇಳ ಮಂಗಳೂರಿನ ಲಾಲ್ಬಾಗ್ನ ಕರಾವಳಿ ಉತ್ಸವ ಮೈದಾನದಲ್ಲಿ ನಡೆಯುತ್ತಿದೆ. ಆದರೆ ಇದೀಗ ರಾಷ್ಟ್ರೀಯ ಗ್ರಾಹಕರ ಮೇಳದಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಸ್ಟಾಲ್ಗಳನ್ನು ಅವಕಾಶ ನೀಡಿಲ್ಲ ಎಂಬ ಸುಳ್ಳು ಸುದ್ದಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ರಾಷ್ಟ್ರೀಯ ಗ್ರಾಹಕರ ಮೇಳವು ದಕ್ಷಿಣ ಭಾರತದಾದ್ಯಂತ ಕಳೆದ 3 ದಶಕಗಳಿಂದ ಗ್ರಾಹಕರ ಮೇಳವನ್ನು ಸಂಘಟಿಸುವಲ್ಲಿ ಧ್ರುವತಾರೆಯಾಗಿ ಗುರುತಿಸಿಕೊಂಡಿರುವ ಎನ್ಸಿಎಫ್ನಿಂದ ಸಂಘಟಿಸಲ್ಪಡುತ್ತಿದೆ. ಆದರೆ ರಾಷ್ಟ್ರೀಯ ಗ್ರಾಹಕರ ಮೇಳದಲ್ಲಿ ಮುಸ್ಲಿಮರಿಗೆ ಸ್ಟಾಲ್ಗಳನ್ನು ನೀಡಲು ಅನುಮತಿ ಇಲ್ಲ ಎಂಬ ಸುಳ್ಳು ಸುದ್ದಿಯಾಗಿದ್ದು, ಇಲ್ಲಿ 60ಕ್ಕೂ ಅಧಿಕ ಸ್ಟಾಲ್ಗಳು ಹೊಂದಿದ್ದು, ಅದರಲ್ಲಿ 20ಕ್ಕೂ ಹೆಚ್ಚು ಮುಸ್ಲಿಮರ ಸ್ಟಾಲ್ಗಳು ಹೊಂದಿದೆ ಎಂದು ರಾಷ್ಟ್ರೀಯ ಗ್ರಾಹಕರ ಮೇಳದ ಮ್ಯಾನೇಜರ್ ಬಶೀರ್ ಹೇಳ್ತಾರೆ. ಈಗ ಮುಸ್ಲಿಮ್ದು ಸ್ಟಾಲ್ಸ್ ಒಂದು 12-13 ಸ್ಟಾಲ್ಸ್ ಇದೆ, ಅದು ಮುಸ್ಲಿಮ್ಸ್ ಮತ್ತು ಕ್ರಿಶ್ಚಿಯನ್ಸ್ ಇದೆ. ಇಲ್ಲಿ ನಾವು ಮ್ಯಾನೇಜ್ಮೆಂಟ್ ಕೂಡ ಮುಸ್ಲಿಮು, ಹಿಂದೂ, ಕ್ರಿಶ್ಚಿಯನ್ ಎಲ್ಲ ಸೇರಿಸಿ ನಾವು ಮ್ಯಾನೇಜ್ಮೆಂಟ್ ಮಾಡೋದು. ಇಲ್ಲಿ ನಮ್ಮ ಓನರ್ದ ಹೆಸರು ಗೌತಮ್ ಅಗರ್ವಾಲ್, ನನ್ನ ಹೆಸರು ಬಶೀರ್ ಬಾಯ್. ನಾನು ಇದಕ್ಕೆ ಮ್ಯಾನೇಜರ್. ಈ ಕ್ಯಾಂಪ್ಗೆ ಲೈಸೆನ್ಸ್ ಅಥಾರಿಟಿ ನಾನೇ, ಮತ್ತು ನಮ್ಮದು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಒಬ್ಬರು ಇದ್ದಾರೆ, ಅವರು ಕ್ರಿಶ್ಚಿಯನ್ಸ್. ನಾವೆಲ್ಲ ಕಲ್ತ್ಕೊಂಡು ಎಲ್ಲ ನಾವು ಈಕ್ವಲ್ ಆಗಿ ನಾವಿಲ್ಲಿ ಹೋಗ್ಬೋದು. ಅದು ಟೋಟಲಿ ಜನಗಳಿಗೆಲ್ಲ ಜನಕ್ಕೊಂದು ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಇದು ಏನೋ ಏನು ಗೊತ್ತಾಗೋದಿಲ್ಲ. ಅದೇ ಪ್ರಾಬ್ಲಮ್ ಇಲ್ಲಿ. ಅದು ಜನಕ್ಕೆ ಗೊತ್ತಾಗಬೇಕು. ಇಲ್ಲಿ ಆ ಥರ ಏನು ಪ್ರಾಬ್ಲಮ್ ಏನಿಲ್ಲ. ಯಾವ್ರಿಗೆ ಬೇರೆ ಬರ್ಬೋದು, ಹೋಗ್ಬೋದು, ಎಂಜಾಯ್ ಮಾಡ್ಬೋದು. ಈ ಟೋಟಲಿ ಅದರ್ ಕಾಸ್ಟ್ ಮುಸ್ಲಿಮ್ಸ್, ಕ್ರಿಶ್ಚಿಯನ್, ಅದರ್ ಕಾಸ್ಟ್ಗಳೆಲ್ಲ ಬಂದು ಕೇಳ್ತಾರೆ, ನಮಗೆ ಇಲ್ಲಿ ಸ್ಟಾಲ್ ಕೊಡ್ತೀರಾ, ನಮಗೆ ಅದಕ್ಕೆ ಒಳಗೆ ಹೋಗಲಿಕ್ಕೆ ಪರ್ಮಿಷನ್ ಸಿಗ್ತದಾ, ಟಿಕೆಟ್ ಕೊಡ್ತೀರಾ, ಹತ್ತಿರ ಒಂದು ರೂಮರ್ ಇಲ್ಲಿ ವಾಟ್ಸಪ್ಪು ಮತ್ತು ಪೇಪರ್ಲೆಲ್ಲ ಬಂದಿದೆ. ಅದಕ್ಕೋಸ್ಕರ ಈ ರಂಜಾನ್ ಮುಗಿದ ಮೇಲೆ ಈ ಮುಸ್ಲಿಂ ಪಬ್ಲಿಕ್ ಕಂಪ್ಲೀಟ್ ಕಟ್ಟಾಗಿತ್ತು. ಏನಂದ್ರೆ ಯಾರು ಹೇಳಿದ್ರು ಏನೋ ಹೇಳಿದ್ರು ಅಂತ ನಮಗೆ ಗೊತ್ತಾಯ್ತಾ. ಅದಕ್ಕೋಸ್ಕರ ನಮಗೆ ಬಿಸ್ನೆಸ್ ತುಂಬ ಲಾಸ್ ಆಗಿಬಿಟ್ಟು. ಇದು ಏನಂದ್ರೆ ಇದು ಪ್ರೈವೇಟ್ ಎಕ್ಸಿಬಿಷನ್. ನ್ಯಾಷನಲ್ ಕನ್ಸ್ಯೂಮರ್ ಫೇರ್ದ 2018 ನಾವು ಇಲ್ಲಿ ಆಗ್ತಾ ಉಂಟು. ಪರ್ಮನೆಂಟ್ ಕಂಟಿನ್ಯೂ ನಾವು ನಡೆಸ್ತಾ ಉಂಟು. ಒಂದು 2-3 ವರ್ಷ ಮಾತ್ರ ನಾವು ಇಲ್ಲಿ ಬರಲಿಲ್ಲ, ಕೊರೋನಾ ಅದು ಇದೆಲ್ಲ ಆಗಿ ಬರಲಿಲ್ಲ. ಆಮೇಲೆ ಕೊರೋನಾ ಮುಗಿದ ಮೇಲೆ ಫಸ್ಟ್ ಟೈಮ್ ನಮಗೆ ಇಲ್ಲಿ ಹಾಕಿದ್ದು. ತುಂಬ ಇಂಟ್ರೆಸ್ಟ್. ಬೆಂಗಳೂರಲ್ಲಿ ನಮ್ಗೆ ತುಂಬ ಬಿಸಿನೆಸ್ ಸಿಗ್ತದೆ. ಇದಕ್ಕೆ ಮುಂಚೆ ಎಲ್ಲ ಭಯಂಕರ ಪಬ್ಲಿಕ್ ಬಂದಿದೆ ನಮಗೆ ಇಲ್ಲಿ. ಇದು ಪ್ರೈವೇಟ್ ಎಕ್ಸಿಬಿಷನ್, ಇದು ಗೌರ್ಮೆಂಟ್ ಎಕ್ಸಿಬಿಷನ್ ಅಲ್ಲ. ಹಾಗೆ ಒಂದು ಡೌಟ್ ಇಲ್ಲಿ ಜನ ಹೇಳ್ಕೊಂಡು, ಇದು ಗೌರ್ಮೆಂಟ್ ಎಕ್ಸಿಬಿಷನ್, ಕರಾವಳಿ ಎಕ್ಸಿಬಿಷನ್ ಅಂತ ಒಂದು ಡೌಟ್ ಟೋಟಲಿ. ಮತ್ತು ಅದರ್ ಕಾಸ್ಟ್ ಪಬ್ಲಿಕ್ ಉಂಟು. ಅದಕ್ಕೋಸ್ಕರ ನಮಗೆ ಪಬ್ಲಿಕ್ ಬರಲಿಲ್ಲ ಅಂದರೆ ನಮಗೆ ಒಂದು ಡೌಟ್. ಬೇರೆ ಪ್ರಾಬ್ಲಮ್ ಏನೂ ಇಲ್ಲ ಇಲ್ಲಿ. ಆದರೆ ನಮಗೆ 25-30 ಲ್ಯಾಕ್ಸ್ವರೆಗೆ ಮಂಗಳೂರು ಕ್ಯಾಂಪ್ ಲಾಸ್. ನಮ್ಮ ಕೈಲಿಂದ ಇಟ್ಟದು ₹1 ಕೂಡ ನಮಗೆ ತಗೊಳ್ಳಿಕ್ಕೆ ಆಗಿಲ್ಲ ಈಗವರೆಗೆ. ಅದು ಯಾರು ಸ್ಪ್ರೆಡ್ ಮಾಡಿದೋ ಏನು ನಮಗೆ ಗೊತ್ತಾಗ್ತಿಲ್ಲ. ನಮಗೆ ಏನಾದ್ರೆ ನಾನು ಕೇರಳನವರು, ನೀವು ಕರ್ನಾಟಕವಲ್ಲ, ಅದಕ್ಕೋಸ್ಕರ ನಮಗೆ ಲ್ಯಾಂಗ್ವೇಜ್ ಕೂಡ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಅದಲ್ಲೇ ನೀವೆಲ್ಲ ಸ್ವಲ್ಪ ಸ್ಪ್ರೆಡ್ ಮಾಡಿ ಸ್ವಲ್ಪ ಪಬ್ಲಿಕ್ ಬರಲಿಕ್ಕೆ ಏನಾದರೂ ಒಂದು ಚಾನ್ಸ್ ಆಗಿ ಕೊಡಬೇಕಂತ ನಾವು ಎಲ್ಲ ಚಾನಲ್ವರೆಗೂ ನಾವು ರಿಕ್ವೆಸ್ಟ್ ಮಾಡಿದೆ. ಯಾರು ಕೊಟ್ಟಿದೆ ಏನು ನಮ್ಗೆ ಗೊತ್ತಾಗ. ನಮ್ಗೆ ಇಲ್ಲಿ ಟಿ ವಿಯಲ್ಲಿ ನಮ್ಮ ವಾಟ್ಸಪ್ ಕೂಡ ಬರಲಿಲ್ಲ. ಈಗ ಸರಿ, ಇದೊಂದು ಮಂಗಳೂರಿಗೆ ವಿನೂತನ ರೀತಿಯ ಮೆಗಾ ಶೋಗಳನ್ನು ನೀಡಿರುವ ಈ ಸಂಸ್ಥೆ ಪ್ರತಿ ಬಾರಿಯೂ ಹೊಸ ಶೋಗಳನ್ನು ನೀಡುತ್ತಿದ್ದು, ಸಂಪೂರ್ಣ ಕುಟುಂಬಕ್ಕಾಗಿನ ಶಾಪಿಂಗ್ ಮತ್ತು ಮನೋರಂಜನಾ ಮೇಳವಾಗಿರುತ್ತದೆ. ಇಲ್ಲಿ ಎಲ್ಲ ಸಮುದಾಯದವರಿಗೆ ಸ್ಟಾಲ್ಗಳನ್ನು ನೀಡಲು ಅವಕಾಶ ಇದೆ ಎಂದು ಇಲ್ಲಿನ ವ್ಯಾಪಾರಿ ಹೇಳಿದರು. ಉರುಳಾಡು ಎನ್ಸಿಎಫ್ ಎನ್ಸಿಎಫ್ದಾಗ ಉಡುಪಿ ಹಾಕಿನಾಗ ಸೇಮ್ ಆಗಿ ಅವು ಕರಾವಳಿ ಬರ್ತವೆ. ಆ್ಯಕ್ಚುಲಿ ಎನ್ಸಿಎಫ್ ಜನವರಿ ಟೈಮ್ ಹಾಕಿನಾವೆ. ಆ್ಯಕ್ಚುಲಿ ಈ ಸರಿ ಒಂಚೂರು ಡಿಲೇ ಅಣ್ಣ, ಅಂಚೆ ಸರಿ ಏಪ್ರಿಲ್ ಟೈಮ್ ಉಂಟು. ಬೊಕ್ಕ ಸ್ಟಾಲ್ ಅವಲಿಗೆ ನಿಖಿಲೆ ಬೇರೆ ಮಕ್ಕಳು ಮಾತಾಡಲಿಲ್ಲ. ಹಿಂದೂ ಮುಸ್ಲಿಮ್ ಮಾತ ಕಾಸ್ಟ್ ಮಾತ ರಿಲೀಜಿಯಸ್ ಜನಕ್ಕೂ ಇಲ್ಲ. ಖಾಲಿ ಹಿಂದೂ ನಕ್ಲೆ ಎಂದತ್ತು, ಮುಸ್ಲಿಂ ನಕ್ಲು ಇಲ್ಲ, ಮಾತ ನಾರ್ತ್ ದಕ್ಲು ಮಾತ ಸ್ಟಾಲ್ ದಕ್ಲು ಉಂಟಾಯಿತು. ಒಕ್ಕಡೆ ಒಂಜಿ ಮುಸ್ಲಿಂ ದಕ್ಲೆ ಸ್ಟಾಲೇಜ್ ಬಂತಿನ ಒಂಜಿ ನ್ಯೂಸ್ ಒಕ್ಕಡೆ ವೈರಲ್ ಆತದ್ದು ಫೇಕ್ ಅವು. ಆ್ಯಕ್ಚುಲಿ ಅವು ಫೇಕ್ ನ್ಯೂಸ್ ಅವು. ಇದು ಮಾತು ಅವರು ಬತ್ತೂಲೆ ಮುಸ್ಲಿಂ ದಕ್ಲು ಮಾತ ರಿಲೀಜಿಯಸ್ ದಕ್ಲ ಮಾತ ಕಾಸ್ಟ್ ದಕ್ಲು ಇಲ್ಲ. ಒಕ್ಕಡೆ
ಫೇಕ್ ನ್ಯೂಸ್ ಅವನಿ ರಿಯಲಿ. ರಾಷ್ಟ್ರೀಯ ಗ್ರಾಹಕರ ಮೇಳವು ಹಲವು ಮಳಿಗೆಗಳೊಂದಿಗೆ ವಿಶೇಷ ಮತ್ತು ಅತ್ಯಧಿಕ ರಿಯಾಯಿತಿ ದರದಲ್ಲಿ ಗ್ರಾಹಕರನ್ನ ಆಕರ್ಷಿಸಲಿದೆ. ಗೃಹ ಬಳಕೆ ಉತ್ಪನ್ನಗಳು, ಆಟೋಮೊಬೈಲ್ಸ್, ಅಡುಗೆ ಮನೆ ಉತ್ಪನ್ನಗಳು, ಡ್ರೆಸ್ ಮೆಟೀರಿಯಲ್ಸ್, ಫ್ಯಾಷನ್ ಪಾದರಕ್ಷೆಗಳು, ಆರೋಗ್ಯ ಮತ್ತು ಆಟಿಕೆಗಳು, ಆಹಾರೋತ್ಪನ್ನಗಳು ಮತ್ತು ಇನ್ನೂ ಹಲವಾರು ಉತ್ಪನ್ನಗಳು ಲಭ್ಯವಾಗಲಿದೆ. ನೈಜ ಗಾತ್ರದಲ್ಲಿರುವ ಪ್ರಪಂಚದ ವಿವಿಧ ಪ್ರದೇಶದ ದಟ್ಟ ಅರಣ್ಯದ ರೋಬೋಟ್ ಮೃಗಗಳು ರಾಷ್ಟ್ರೀಯ ಗ್ರಾಹಕ ಮೇಳದ ಅಂಗವಾಗಿ ಮಂಗಳೂರಿನಲ್ಲಿ ರೋಬೋಟ್ ಯಂತ್ರಗಳಿಂದ ನಿರ್ಮಿಸಲಾದ ವನ್ಯಮೃಗಗಳ ಮೃಗಾಲಯವನ್ನು ನಿರ್ಮಿಸಲಾಗಿದೆ. ಮನೋರಂಜನಾ ವಿಭಾಗದಲ್ಲಿ ಮೆರ್ರಿ ಕೊಲಂಬಸ್, ಡ್ಯಾಶಿಂಗ್ ಕಾರ್, ಟೊರ್ರಾ, ಮಿನಿ ಟ್ರೇನ್ ಹಾಗೂ ಮಂಗಳೂರಿನಲ್ಲಿ ವಿನೂತನ ಮಾದರಿಯ ಅಮ್ಯೂಸ್ಮೆಂಟ್ಗಳಾದ ಸ್ಪೇಸ್ ಜೆಟ್, ಮಿನಿ ಶೆಟ್ಲ್ ಗ್ರಾಹಕರ ಮನತಣಿಸಲಿದೆ. ಏಪ್ರಿಲ್ 10ರಿಂದ ಮೇ 22ರ ತನಕ ರಾಷ್ಟ್ರೀಯ ಗ್ರಾಹಕರ ಮೇಳ ನಡೆಯಲಿದೆ.